ಕೊಡಗೂರಿನ ನೃತ್ಯ ನಿಕೇತನದ ಕಲಾವಿದರು ಮಂದ ಬೆಳಕಿನಲ್ಲಿ ದೃಶ್ಯ ಕಾವ್ಯ ಪ್ರಸ್ತುತಪಡಿಸಿ ಹೊಸದೊಂದು ಪ್ರಯೋಗಕ್ಕೆ ಸಾಕ್ಷಿಯಾಗಿದ್ದಾರೆ. ಇಂತಹ ಒಂದು ವಿನೂತನ ಪ್ರಯೋಗಕ್ಕೆ ಸಾಕ್ಷಿಯಾಗಿದ್ದು ಕುದಕುಳ್ಳಿ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರ. ಈ ಬಗ್ಗೆ ವರದಿ ಎಲ್ಲಿದೆ ನೋಡಿ. ಸಂಜೆ ಕತ್ತಲಲ್ಲಿ ಮಂತ್ರಸ್ಥಾಯಿಯ ಗಾಯನ, ಮಂದ ಬೆಳಕಿನಲ್ಲಿ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕ್ತಾ ಇರುವ ನೃತ್ಯ ಗಂಗೆಯರು, ದೇವರ ಗುಡಿಯ ಕಲ್ಲುಗಳಿಗೆ ಜೀವ ಬಂದಂತೆ ಭಾಸವಾಗುವ ಈ ದೃಶ್ಯಾವಳಿಗಳು ಕಂಡುಬಂದಿದ್ದು ಉಡುಪಿಯ ಕುದಕುಳ್ಳಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ. ದಟ್ಟ ಅರಣ್ಯದ ನಡುವೆ ಈ ಮಹಾಲಿಂಗೇಶ್ವರ ದೇವಸ್ಥಾನವಿದೆ. ದೇವಳದ ಸುತ್ತಲೂ ಇರುವ ಹಸಿರು ಆವರಣವನ್ನೇ ವೇದಿಕೆ ಮಾಡಿಕೊಂಡು ನೃತ್ಯದ ವಿವಿಧ ಭಂಗಿಗಳನ್ನು ಪ್ರದರ್ಶನ ನಡೆದಿದ್ದು ವಿಶೇಷವಾಗಿತ್ತು. ದೊಂದಿ ಬೆಳಕಿನಲ್ಲಿ ಹೀಗೊಂದು ಭರತನಾಟ್ಯ ಕಾರ್ಯಕ್ರಮ ಬೇರೆಲ್ಲೂ ನಡೆದಿಲ್ಲ. ಈ ವಿಶಿಷ್ಟ ಪ್ರಯೋಗ ನಡೆಸಿಕೊಟ್ಟವರು ಕೊಡಗೂರಿನ ನೃತ್ಯ ನಿಕೇತನದ ಕಲಾವಿದರು. ಮಾನಸಿ ಸುಧೀರ್ ರವರ ಮಾರ್ಗದರ್ಶನದಲ್ಲಿ ಇಳಿ ಹೊತ್ತಿನಲ್ಲಿ ಈ ದೃಶ್ಯ ಕಾವ್ಯವನ್ನ ಪ್ರಸ್ತುತಿ ಮಾಡಿತು. ದೇವರ ಸೇವೆಗೆ ಮಂತ್ರ, ಆರತಿ, ಪೂಜೆಗಳೇ ಮಾಡಬೇಕೆಂದಿಲ್ಲ. ಇಂತಹ ಕಲಾ ಸೇವೆಯ ಮೂಲಕವೂ ದೇವರನ್ನ ಆರಾಧಿಸಬಹುದು ಅನ್ನೋದು ಆಯೋಜಕರ ಆಶಯ. ಹಾಗಾಗಿ ಈ ಅಪೂರ್ವ ಪ್ರಯೋಗಕ್ಕೆ ಪ್ರಕೃತಿಯ ಮಡಿಲಲ್ಲಿರುವ ಮಹಾಲಿಂಗೇಶ್ವರನ ಸನ್ನಿಧಾನವನ್ನ ಕಲಾವಿದರು ಆರಿಸಿಕೊಂಡಿದ್ರು. ಇಡೀ ಹೊತ್ತಿನ ತಂಪಾದ ವಾತಾವರಣದಲ್ಲಿ ಗೌಜು ಗದ್ದಲಗಳಿಲ್ಲದೆ ಈ ನಾಟ್ಯ ಪ್ರಯೋಗ ಎಲ್ಲರ ಮನಸೂರೆಗೊಂಡಿತು. ಕಣ್ಣು ಕೋರೈಸುವ ಬೆಳಕಿಲ್ಲ, ಸಂಗೀತದ ಅಬ್ಬರಗಳಿಲ್ಲ. ಸಂಗೀತದ ಮಾಧುರ್ಯ, ಭಾವಾಭಿನಯದ ಲಾಲಿತ್ಯಕ್ಕೆ ಜೀವ ತುಂಬುವಂತೆ ಈ ಕಲಾವಿದೆಯರು ನೃತ್ಯವನ್ನ ಮಾಡಿದ್ರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.